ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ನಾಡಿನ ಪ್ರಸಿದ್ಧ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಕಾರ್ಕಳದ ಜೋಡ್ರಸ್ತೆಯ ಪೂರ್ಣಿಮಾ ಸಿಲ್ಕ್ಸ್ ಅರ್ಪಣೆ ಮಾಡುವಂತಹ ಈ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇವತ್ತಿನ ದಿನ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಕರಾವಳಿ ಕಂಡಂತಹ ಅದ್ಭುತ ಗಾಯಕ ಕುಮಾರಸಾನು ಅಂತಲೇ ಹೆಸರನ್ನು ಪಡೆದಿರುವಂಥವರು, ಹಾಗೂ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿಕೊಂಡು ಹಿಂದಿ ಹಾಡಿನ ಮೂಲಕ ಜನಪ್ರಿಯತೆಯನ್ನು ಪಡ್ಕೊಂಡು ಬೆಂಗಳೂರು, ಮುಂಬೈ, ದುಬೈ ಸೇರಿದಂತೆ ಹಲವೆಡೆಗಳಲ್ಲಿ ತನ್ನ ಪ್ರಸಿದ್ಧಿಯನ್ನು ಮತ್ತು ಖ್ಯಾತಿಯನ್ನು ವಿಸ್ತರಿಸಿಕೊಂಡಂತಹ ನಮ್ಮ ಉಡುಪಿಯ ಹೆಮ್ಮೆಯ ಗಾಯಕ ವಿಲ್ಫಿ ಶಂಕರಪುರ ಅವರನ್ನು ಆತ್ಮೀಯ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ವಿಲ್ಫಿ ಶಂಕರಪುರ. ನಮಸ್ತೆ. ನಮಸ್ತೆ ಸರ್. ವಿಲ್ಫಿ ಅವರೇ, ಸ್ಪಂದನ ವಾಹಿನಿ ಇವತ್ತಿನಿಂದ ಒಂದು ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದೆ, ನನ್ನ ಪ್ರೀತಿಯ ಹಾಡು ಅಂತ. ಅದ್ಭುತ ಗಾಯಕರು ಎಷ್ಟೋ ಇರ್ಬೋದು, ಆದರೆ ಅವರಿಗೊಂದು ಪ್ರೀತಿಯ ಹಾಡು ಅಂತ ಇರುತ್ತೆ. ಸಾಮಾನ್ಯವಾಗಿ ಏನಂದರೆ ಜನರಿಗೆ ತುಂಬ ಬೇಜಾರಾಗಲಿ, ಖುಷಿಯಾಗಲಿ, ಒಂಟಿತನ ಬರಲಿ, ನಮಗಂತೂ ನೆಮ್ಮದಿ ಕೊಡೋದು ನಮ್ಮ ಪ್ರೀತಿಯ ಹಾಡುಗಳು. ಅದು ನೀವು ಬಾತ್ರೂಮ್ ಸಿಂಗರ್ ಅಂತ ಹೇಳಿ, ಅಥವಾ ನಾವು ಗುಡ್ಡದಲ್ಲಿ ಹಾಡೋರು ಅಂತ ಹೇಳಿ, ಬೈಕಲ್ಲಿ ಹೋಗೋ ಹಾಡೋರು ಅಂತ ಹೇಳಿ, ಎಲ್ಲರಿಗೂ ಕೂಡ ಒಂದು ಖುಷಿ ಅಂತ ಇರೋದು ಹಾಡಿನಲ್ಲಿ ಮಾತ್ರ. ಎಷ್ಟೇ ಬೇಜಾರಾಗಲಿ ಸುಮ್ಮನೆ ಅದನ್ನು ಕಳೆಯೋದಕ್ಕೆ ಒಂದು ಹಾಡನ್ನು ಗುನುಗುತ್ತಾ ಇರ್ತಾರೆ. ಇದು ನಮ್ಮ ಹಿರಿಯರ ಕಾಲದಿಂದ ತಾಯಿ ಮಲಗುವಾಗ ಹಾಡಿದಂಥ ಜೋಗುಳ ಇರ್ಬೋದು, ಅಥವಾ ಕರುಗಳಿಗೆ ಬಾರಿಸಿದಂತಹ ಕೊಳಲಿರ್ಬೋದು, ಅಥವಾ ನಾವು ಗದ್ದೆಯ ಸಮಯದಲ್ಲಿ ಹೇಳುವಂತಹ ಏನು ಹೇಳ್ತಾರೆ ಓಬೇಲೆ ಹಾಡಿರ್ಬೋದು. ಇದೆಲ್ಲವೂ ಕೂಡ ಒಂದೊಂದು ಸಂಗೀತದ ಪ್ರಾಕಾರಗಳಾಗಿ ಬಂದಿದೆ. ಜನಪದೀಯವಾಗಿ ಸಂಗೀತ ಬಹಳಷ್ಟು ಜನರನ್ನು ಒಟ್ಟುಗೂಡಿಸಿದೆ. ವಿಲ್ಫಿ ಅನ್ನುವಂಥ ಒಬ್ಬ ಗಾಯಕ ಕುಮಾರಸಾನು ಅವರ ಕಂಠಸಿರಿಯಲ್ಲಿ ಇಂದಿಯೂ ಕೂಡ ಸಾವಿರಾರು ಹಾಡುಗಳ ಟ್ರ್ಯಾಕ್ಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡು ಎಲ್ಲೆಲ್ಲ ಕಾರ್ಯಕ್ರಮ ಆಗುತ್ತೋ ಅತ್ಯಂತ ಶಾಂತ ರೀತಿಯಿಂದ ಮತ್ತು ಬಹಳ ಸಿಂಪಲ್ ಆ್ಯಂಡ್ ಸ್ವೀಟ್ ವಿಲ್ಫಿ ಶಂಕರಪುರ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಸರ್, ಹೇಗಿತ್ತು ನಿಮ್ಮ ಜರ್ನಿ? ಬಾಲ್ಯದಿಂದ ಹೇಗೆ ನಿಮಗೆ ಈ ಒಂದು ಆಸಕ್ತಿ ಬೆಳೀತು? ಆಸಕ್ತಿ ಅಂದರೆ ಈ ಒಂದು ಆಸಕ್ತಿ ಬೆಳೀಲಿಕ್ಕೆ ಕಾರಣ ನಮ್ಮ ತಂದೆಯವರು. ಯಾಕೆಂದರೆ ನಾವು ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಸಮುದಾಯದವರು. ಹಾಗೆ ಅದು ನಮ್ಮ ಮನೆಯಲ್ಲಿ ಕಂಪಲ್ಸರಿ ಪ್ರೇಯರ್ ಇರ್ತದೆ ಸಂಜೆ ಹೊತ್ತಲ್ಲಿ. ಅಮೋರಿ ಅಂತ ಹೇಳ್ತಾರೆ, ಅಮೋರಿ. ಆ ಟೈಮಲ್ಲಿ ನಮ್ಮ ತಂದೆಯವರು ಕಂಪಲ್ಸರಿಯಾಗಿ 1-1.5 ಗಂಟೆಯದ್ದು ಪ್ರೇಯರೇ ಮನೆಯಲ್ಲಿ. ಅವರೊಟ್ಟಿಗೆ ಹಾಡಿ ಆ ಪ್ರೇಯರ್ಗಳನ್ನು ಪ್ರೇಯರ್ ಗೀತೆಗಳನ್ನು ಹಾಡಿ ಅದನ್ನ ಅಭ್ಯಾಸ ರೂಢಿಯಾಗಿ ಹೋಗಿತ್ತು. ಮತ್ತು ನಾವು ಸಂಗೀತ ಅಂತ ಎಲ್ಲಿ ಕಲಿತದ್ದಿಲ್ಲ. ನಮ್ಮ ತಂದೆ ತಾಯಿಯವರಿಗೆ ಅದರ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ಹಾಗಾಗಿ ಮತ್ತು ನಾವು ಶಾಲಾ ದಿನಗಳಲ್ಲಿ ಈಗ ನನಗೆ ಒಂದು ಈ ಕಿಶೋರ್ ಕುಮಾರ್ ಅವರದ್ದು ಮತ್ತು ಕುಮಾರಸ್ವಾಮಿ ಅವರದ್ದು ಎಲ್ಲ ಹಾಡುಗಳನ್ನ ಕೇಳ್ತಿರುವಾಗ ಏನೋ ಒಂದು ಆನಂದ, ಉಲ್ಲಾಸ ಆಗ್ತಿತ್ತು. ಅದನ್ನೇ ನಾನು ಗುನುಗುನುತ್ತಾ ಹೀಗೆ ಕೆಲವು ಕಡೆಯಲ್ಲಿ ಆರ್ಕೆಸ್ಟ್ರಾಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಿರುವಾಗ ನಾವು ಹೋಗಿ ಇಣುಕುದಿತ್ತು. ಹಾಗೆ ನಾನು ಇಣುಕುತ್ತಾ ಇರುವಾಗ ಕಿಟಕಿಯಲ್ಲಿ ಇಣುಕುವುದು, ಹೋಗಲಿಕ್ಕೆ ಧೈರ್ಯ ಇರಲಿಲ್ಲ. ಸಣ್ಣವರು ನಾವು. ಹಾಗೆ ಒಂದು ದಿವಸ ನನ್ನ ಫ್ರೆಂಡ್ ಒಬ್ಬ ಆರ್ಕೆಸ್ಟ್ರಾದಲ್ಲಿ ಇರುವವರು ನನ್ನ ಹಿಂದೆ ಬಂದು ನಿಂತದ್ದು ನನಗೆ ಗೊತ್ತೇ ಇಲ್ಲ. ಹಾಗೆ ಅವರು ಹೇಳಿದೆ, ಸ್ವಲ್ಪ ಹಾಡು ಹೇಳಿದರು. ಹಾಡಿದೆ. ಅವ್ರನ್ನ ಹೇಳ್ಕೊಂಡು ಒಳಗೆ ಹೋದ. ನಾನು ಹೊರಗೆ ಓಡಿಯೇ ಬಂದು. ನಮಗೆ ಸ್ಟೇಜಿಯವನು ಹಾಡಿಯವನು ಯಾವುದ್ರ ಅದ್ರ ಬಂದು ಅಷ್ಟು ಮೊದಲು ಏನು ಗೊತ್ತಿಲ್ಲ, ಹೆದರಿಕೆ. ನಮಗೆ ಮನೆಯಲ್ಲಿ ಯಾರು ಪ್ರೋತ್ಸಾಹ ಮಾಡೋರು ಯಾರು ಇರಲಿಲ್ಲ. ಹಾಗೆ ನಿರ್ಮಲ್ ಕುಮಾರ್, ನಿಶಾಂತ್ ಮೆಲೋಡಿಸ್ ನಿರ್ಮಲ್ ಕುಮಾರ್ ಅವರಿದ್ದರು. ಅವಾಗ ಭಾರಿ ಫೇಮಸ್ ಆರ್ಕೆಸ್ಟ್ರಾ, ಪಾಂಗಳ ಹೌದು. ಅವರ ಹತ್ರ ಅವರು ಕರ್ಕೊಂಡು ಹೋಗಿ, ನೋಡಿ ಇವರು ಸ್ವಲ್ಪ ಸ್ವರ ನೋಡಿ ಎಷ್ಟು ಒಳ್ಳೆ ಉಂಟು ಇವರು, ಎಲ್ಲ ನೀನು ಒಂದು ಹಾಡೊಂದು ಮೈಕ್ ಕೈಗೆ ಕೊಟ್ಟರು. ನನಗೆ ನಡುಕದಲ್ಲಿ ಕೈಯಲ್ಲಿ ಮೈಕೇ ನಿಲ್ಲುದಿಲ್ಲ, ನಮಗೆ ಏನಿಲ್ಲ ಗೊತ್ತೇ ಇಲ್ಲ ಆದರೆ ಎಂತ ಮಾಡೋದು. ಹಾಗೆ ಅವರು ನನಗೆ ಬೇಡ, ನಾನು ಓಡಿದ್ದೆ, ಪುನಃ ಇಟ್ಕೊಂಡು ಬಂದು ನಿಲ್ಲಿಸಿ ಒಂದು ಹಾಡು ಮಾಡಿ 1-2 ಲೈನ್ ಹಾಡು ಹೇಳಿದೆ. ಆಯ್ತು, 2 ಲೈನ್ ಹಾಡಿ ಓಡಿದೆ ಮನೆಗೆ ಅಂತ. ಹಾಗೆ ಹಾಡಿದೆ. ಅವರು ಇಷ್ಟು ಚೆಂದ ವಾಯ್ಸ್ ಉಂಟು ಮಾರೆ ನಿಂದು, ಒಂದು ಪದ್ಯ ಹಾಡು, ನೀವು ಆರ್ಕೆಸ್ಟ್ರಾಗೆ ನನಗೆ ಅದರ ಗಂಧಗಾಳಿ ಗೊತ್ತಿಲ್ಲ, ನನಗೆ ಆಗೋದಿಲ್ಲ, ಕೈ ಕಾಲಲ್ಲಿ ನಡಕ್ತದೆ, ನಾನು ಸ್ಟೇಜಿಗೆ ಹೋಗಿಯೇ ಗೊತ್ತಿಲ್ಲ ಅಷ್ಟರವರೆಗೆ. ಮತ್ತು ಅವರೇ ನನ್ನನ್ನು ಹುರಿದುಂಬಿಸಿ ಎಲ್ಲ ಸ್ಟೇಜಿಗೆ ಕರ್ಕೊಂಡೋದು. ಒಂದು ಕೈಲಿ ಮೈಕ್ ನಿಲ್ಲು, ಈ ಗಡಗಡ ಆಗೋದು, ಈ ಕೈಲಿ ಇದು ಕೂಡ ಗಡಗಡನೇ ಆಗೋದು, ಏನಂತ ಗೊತ್ತಿಲ್ಲ, ಜನರ ಮುಂದೆ ಹೋಗಿಯೇ ಗೊತ್ತಿಲ್ಲ. ಹಾಗೆ ಮತ್ತೆ ನನಗೆ ಅಭಿರುಚಿ ಇತ್ತಲ್ಲ, ಅವರು ನನಗೆ ಕರೆಸಿ ಒಂದೊಂದು ಹಾಡುಗಳನ್ನು ಕೊಟ್ಟು ಮತ್ತೆ ನನ್ನ ಒಳಗಿನ ಧೈರ್ಯ ತುಂಬಿತ್ತು. ಹಾಗೆ ನನ್ನ ಸ್ಟೇಜ್ ಫಿಯರ್ ಹೋಯಿತು ನಂದು. ಹೌದು.
ಈಗ ನೋಡಿ ಎಲ್ಲಿ ಬೇಕಾದ್ರೂ ಹೋಗಿ ಕಾರ್ಯಕ್ರಮ ಮಾಡಿ ಬರ್ತೇನೆ. ಹಾಗೆ ನಾನು ಕುಮಾರ್ ಸಾನ್ರವರದ್ದು ಒಂದು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೆ ನಾನು. ಅವರದ್ದೇ ಹಾಡುಗಳನ್ನ ಜಾಸ್ತಿಯಾಗಿ ಹಾಡೋದು. ಈಗ ವಿಲ್ಫಿ ಅವರೇ, ನಿಮ್ಮ ಬಾಲ್ಯ ಹೇಗಿತ್ತು? ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಎಲ್ಲಿ ಹೈಸ್ಕೂಲಿಗೆ ಹೋದ್ರಿ? ಎಲ್ಲಿ ಬಾಲ್ಯ ನಮ್ಮದು ಶಂಕರಪುರದಲ್ಲಿ ಹುಟ್ಟಿ ಬೆಳೆದವನು ನಾನು. ಶಂಕರಪುರದಲ್ಲಿ ಸೆಂಟ್ ಜೋನ್ಸ್ ಹೈಸ್ಕೂಲ್, ಹೈಯರ್ ಪ್ರೈಮರಿ ಸ್ಕೂಲ್ ಅಲ್ಲೇ ಕಲಿತದ್ದು ನಾನು. ಬಾಲ್ಯ ಅಂದರೆ ತುಂಬ ಕಷ್ಟದಲ್ಲಿ ಬೆಳೆದವರು ನಾವು ಎಲ್ಲರೂ. ನಮಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ, ಮಿಡಿಲ್ ನಾನು, ದೊಡ್ಡವಳು ಒಬ್ಬಳು ಅಕ್ಕ. ಹೌದು, ಅವರೆಲ್ಲ ಸೆಟಲ್ಡ್ ಆಗಿ ಅವರವರು ಓಕೆ ಬಾಂಬೆ, ದುಬೈಲೆಲ್ಲ ಇದ್ದಾರೆ. ಆಮೇಲೆ ಹೇಗೆ ನಿಮ್ಮ ಅಂದರೆ ನಿಮ್ಮ ಈ ಹಾಡುಗಾರನಾಗಿ ವಿಲ್ಫಿ ಹೇಗೆ ಪ್ರಯಾಣ ಆರಂಭಿಸಿದ್ರು? ಈಗ ನಿರ್ಮಲ್ ಕುಮಾರ್ ಹತ್ರ ನೀವು ಅದೊಂದು ಧೈರ್ಯ ತುಂಬಿದ್ರು, ಆಯ್ತು, ಓಕೆ ಆಯ್ತು. ಹೌದೌದು. ಆಮೇಲೆ ಏನಾಯ್ತು ಅಂದರೆ ವಿಲ್ಫಿ ಒಬ್ಬ ಸಿಂಗರ್ ಅನ್ನೋದು ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೌದೌದು. ಆಮೇಲೆ ನಿಮ್ಮ ಜರ್ನಿ ಹೇಗಿತ್ತು? ಜರ್ನಿ ಅಂತ ಇಲ್ಲ, ಒಟ್ಟು ಹೋಗ್ತಾ ಇತ್ತು. ಲೈಫಿನ ಜೊತೆಗೆ ಅದು ಕೂಡ ಸಾಗ್ತಾ ಇರ್ತಿತ್ತು. ಮತ್ತೆ ನಮ್ಮ ಬನ್ನಂಜು ಸತೀಶ್ ರಿದಮ್ ಮ್ಯೂಸಿಕ್ನವರು, ಸತೀಶ್ರವರು ನನ್ನನ್ನು ಗುರುತಿಸಿ ನನ್ನನ್ನೆಲ್ಲ ದೊಡ್ಡ ದೊಡ್ಡ ಶೋಗಳಿಗೆಲ್ಲ ಕರ್ಕೊಂಡೋದ್ರು. ಹಾಗೆ ಅದನಂತರ ಕಾಲಕ್ರಮಣವಾಗಿ ಅದು ಏನಾಯಿತು ಗೊತ್ತಿಲ್ಲ, ಸ್ವಲ್ಪ ಕರೆಯುವುದೆಲ್ಲ ಕಮ್ಮಿ ಆಯಿತು ನಮಗೆ. ಹಾಗಂದರೆ ಈಗಿನ ಹಾಡುಗಳಂದರೆ ಒಟ್ಟಿಗೂ ಅರಚಾಡುವ ಹಾಡುಗಳೇ ಇರೋದು. ಈ ನಮ್ಮ ಕಿಶೋರ್ ಕುಮಾರ್ ಅವರದ್ದು, ರಫಿ ಸಾರ್ ಅವರದ್ದು, ಕುಮಾರಸ್ವಾಮಿ ಅವರದ್ದು, ಉದಿತ್ ನಾರಾಯಣ್, ಈ ಸೋನು ನಿಗಮ್ ಮೆಲೋಡಿಗಳಿಗೆ ಬೆಲೆನೇ ಇಲ್ಲ ನಮಗೆ. ಅಂದರೆ ಬೊಬ್ಬೆ ಹಾಕೋ ಸಾಂಗ್ಗಳು ಇರ್ತವೆ, ಕೊನೆಯಲ್ಲಿ ಹಾಡುದು ನಾವು. ಹೌದು, ಅದನ್ನ ರಿದಮ್ ಸಾಂಗ್ಗಳನ್ನ ಒಟ್ಟು ಜನರ ಮುಕ್ತಾಯದ ಹಂತಕ್ಕಾಗುವ ಹಾಡುವಂತ. ಹೌದು, ಜನರಿಗೆ ಯಾವ್ದು ಬೇಕು ಮೆಲೋಡಿಗಳು. ಅದು ಈಗ ಅವರು ಕೊಡ್ತಾ ಇಲ್ಲ, ಯಾರು ಕೂಡ ಯಾವ ಗ್ರೂಪ್ನವ್ರು ಕೊಡ್ತಾ ಇಲ್ಲ. ಅದು ನನಗೆ ಕಿರಿಕಿರಿ ಅಂತ ಅನಿಸ್ತು. ಅದಕ್ಕೆ ನಾನು ನನ್ನದೇ ಅದೊಂದು ಟ್ರ್ಯಾಕ್ ಕರೋಕೆ ಸಿಂಗಿಂಗ್ ಅನ್ನು ಆರಂಭಿಸಿದೆ ನಾನು ನನ್ನಷ್ಟಕ್ಕೆ. ನನಗೆ ಪ್ರೋಗ್ರಾಮ್ಗಳೆಲ್ಲ ಬೇಕಾದ ಹಾಡನ್ನು ಹಾಡ್ಬೋದು, ಅದು ನನಗೆ ಬೇಕಾದ ಹಾಡು. ಆದರೆ ನಾನು ಸ್ಟೇಜಲ್ಲಿ ನನಗೆ ಬೇಕಾದ ಹಾಡುಗಳು ಇರಲಿಲ್ಲ. ಒಂದೆರಡು ಹಾಡು ಸಿಗುವಂಥವುಗಳು, ಅವು ಕೂಡ ಅದು ಯಾವುದ್ಯಾವುದೋ ಹಾಡುಗಳು, ಅದು ಮನಸ್ಸಾಗ್ತಿರ್ಲಿಲ್ಲ ಹಾಡಲಿಕ್ಕೆ. ಹೌದು. ಹಾಗೆ ನಾನೇ ಒಬ್ಬನೇ ಮಾಡಿದ್ದೆ. ನನಗೆ ಬೇಕಾದ ಹಾಡುಗಳನ್ನು ಯಾವ ಥರ ಬೇಕು ಹಾಗೆ ಜನರಿಗೆ ಕೊಡ್ಬೋದಲ್ಲ. ಹಾಗೆ ಎಲ್ಲವನ್ನು ಸ್ಟಾಕ್ ಮಾಡಿ ಇಟ್ಕೊಂಡೆ, ಮ್ಯೂಸಿಕನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡೆ. ಯಾವ್ದು ಬೇಕು ಡಿಮಾಂಡ್ ಬರ್ತದೆ ಅದೆಲ್ಲ ಹಾಡ್ತಾ ಇದ್ದೆ ನಾನು, ಈಗಲೂ ಹಾಡ್ತೇನೆ. ಈಗ ಅಂದರೆ ಬಹುಶಃ ನಾನು ನೋಡಿದ ಮಟ್ಟಿಗೆ ನೀವು ಈ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳು ಇದರಿಂದ ಹೊರ ಬಂದುಕೊಂಡು ಏನಂದ್ರೆ ಒಂದು ಬರ್ತ್ಡೇ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗುವಂಥ ಫಂಕ್ಷನ್ಗಳಿರ್ಬೋದು, ಅಥವಾ ನಿಮಗೆ ಇಲ್ಲಿ ಕಂಫರ್ಟ್ ಅಂತ ಅನಿಸ್ತದೆ ಅಂತ ಕಡೆಗಳಿಗೆ ನೀವು ಹೋಗ್ತಾ ಇದ್ರಿ. ಕರೆಕ್ಟ್. ಯಾಕೆಂದ್ರೆ ಕೆಲವು ಈಗಲೂ ಕೂಡ ಬಹುತೇಕ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ನೋಡಿದಾಗ ಮೆಲೋಡಿಯನ್ನು ಆಸ್ವಾದನೆ ಮಾಡುವವರು ತುಂಬ ಜನ ಇದ್ದಾರೆ. ತುಂಬ ಜನ ಇರ್ತಾರೆ. ಹೌದೌದು. ಯಾಕೆಂದ್ರೆ ನೀವು ಬೇರೆ ಹಾಡುಗಳನ್ನು ತುಂಬ ಹೊತ್ತು ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಹಳೆಯ ಮಾಧುರ್ಯಪೂರ್ಣವಾದಂಥ ಗೀತೆಗಳನ್ನು ಕೇಳ್ತಾ ಇದ್ದಾಗ ನಿಮ್ಗೊಂದು ಆರಾಮ, ಒಂದು ಆ ಫೀಲೇ ಬೇರೆ ಬರ್ತದೆ. ಎಷ್ಟು ಬೇಜಾರಿದ್ರು ಹೋಗ್ತದೆ. ಈಗ ನಿಜವಾಗ್ಲೂ ಕಂಪೇರ್ ಮಾಡೋದಾದ್ರೆ ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಟೆಕ್ನಾಲಜಿ ನಮ್ದು ಮುಂದುವರೆದಿದೆ, ನಮ್ಗೆ ಬೇಕಾದಷ್ಟು ಅವಕಾಶಗಳಿದೆ. ಅಂದಿನ ಕಾಲದಲ್ಲಿ ಅದೆಲ್ಲ ಇಲ್ಲದೇನೆ ಅಂತ ಮಹಾನುಭಾವರು ರಫಿ ಸಾರ್ ಇರ್ಬೋದು, ಕಿಶೋರ್ ಕುಮಾರ್ ಇರ್ಬೋದು, ಮುಖೇಶ್ ಅವ್ರು ಇರ್ಬೋದು, ಉದಿತ್ ನಾರಾಯಣ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಈವನ್ ಕವಿತಾ ಕೃಷ್ಣಮೂರ್ತಿ, ಅನುರಾಧ ಪೂರ್ವಾಲ್, ಲತಾ ಅಮ್ಮ, ಮತ್ತೆ ಎಂತೆಂಥ ಅದ್ಭುತ ಏನ್ ಹೇಳ್ತಾರೆ ಲೆಜೆಂಡ್ಸ್ ಖಂಡಿತ. ಅವರೆಲ್ಲ ನಮಗೆ ಎಷ್ಟೆಷ್ಟು ಒಳ್ಳೆ ಹಾಡುಗಳನ್ನು ಉಳಿಸಿಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸೋ ಪ್ರಯತ್ನವನ್ನು ನಾವು ಯಾರೂ ಮಾಡೋದಿಲ್ಲ. है बरी बरी और तुम मुस्कुराने की बात करते हो। आँख है बरी बरी और तुम मुस्कुराने की बात करते हो। जिंदगी खफा खफा और तुम दिल लगाने की बात करते हो। आँख है बरी बरी और तुम मुस्कुराने की बात करते हो।
कि मैं कुछ कर नहीं सकता, मेरे हालात ऐसे हैं कि मैं कुछ कर नहीं सकता। तड़पता है ये दिल लेकिन ये आहें भर नहीं सकता। जख्म है हरा हरा और तुम चोट खाने की बात करते हो। जिंदगी खफा खफा और तुम दिल लगाने की बात करते हो। आंख है बरी बरी और तुम मुस्कुराने की बात करते हो। ನಿಮಗೆ ಯಾರ ಹಾಡುಗಳು ಹೇಗೆ ಇಷ್ಟ ಆಯಿತು? ಹೇಗೆ ಯಾರನ್ನು ತುಂಬ ನೀವು ಕುಮಾರಸ್ವಾಮಿ ಬಿಟ್ಟು ನಾನು ಹೇಳ್ತೀನಿ, ಕುಮಾರಸ್ವಾಮಿ ರೋಲ್ ಮಾಡಿ ಎಲ್ಲರೂ ಇಷ್ಟ. ಕುಮಾರಸ್ವಾಮಿ ಅಂತಾನಲ್ಲ, ನನ್ನ ಸ್ವರ ಅವರ ಸ್ವರಕ್ಕೆ ತುಂಬ ಹೋಲಿಕೆ ಉಂಟು. ವಿಲ್ಫಿ ಅವರನ್ನು ಕಂಟಿನ್ಯೂ ಮಾಡಿ ನೀವು ಅಂತ ಹೇಳಿದಕ್ಕೆ ನಾನು ಕಂಟಿನ್ಯೂ ಮಾಡಿದೆ. ಹಾಗೆ ನಾನು ಎಲ್ಲರದ್ದು ಹಾಡ್ತೇನೆ, ಉದಿತ್ ನಾರಾಯಣ, ಸೋನು ನಿಗಮ್ ಆಗಲಿ, ಸಿಲೆಕ್ಟೆಡ್ ಸಾಂಗ್ಗಳನ್ನು ಹಾಡ್ತೇನೆ. ಎಲ್ಲರೂ ಇಷ್ಟ ನನಗೆ. ಕಿಶೋರ್ ಕುಮಾರ್ ಅವರು, ರಫಿ ಸಾಬ್ ಅವರದ್ದು ಹಾಡ್ತೇನೆ. ರಫಿ ಸರ್ ಇದು ಯಾವ್ದು ಹಾಡು ಇಷ್ಟ ನಿಮಗೆ? ಅವ್ರದ್ದು ಎಲ್ಲವೂ ಇಷ್ಟ, ಎಲ್ಲವೂ ಇಷ್ಟ. ಆದ್ರೆ ನಮಗೆ ಹೋದಲ್ಲಿ ಎಲ್ಲವೂ ಹಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸಿಲೆಕ್ಟೆಡ್ ಒಂದು 2-3 ಹಾಡುಗಳನ್ನು. ಯಾವ್ದು ತುಂಬ ಇಷ್ಟ ನೀವು ಹಾಡ್ತೇವೆ ಜಾಸ್ತಿ? ರಫಿ ಸರ್ದು ನಮ್ಗೆ ಜಾಸ್ತಿ ಹಾಡ್ಲಿಕ್ಕೆ ಸಿಗುದಿಲ್ಲ. ಗುಲಾಬಿ ಆಂಕೆ ಜೊ ತೇರಿ ದೇಖಿ ಶರಾಬಿಯೇ ದಿಲ್ ಹೋ ಗಯಾ, ಅದು ಕೂಡ ಒಂದುಂಟು. ಮತ್ತೆ ಅಲ್ಲ ಉಂಟು, ನಂಗೆ ಈಗ ನೆನಪಿಗೆ ಬರೋದಿಲ್ಲ, ಹಾಗೆ ತುಂಬ ಉಂಟು. ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ ವಿಲ್ಫಿ? ಪ್ರಾಕ್ಟೀಸ್ ಮಾಡಲ್ಲ ನಾನು, ಪ್ರಾಕ್ಟೀಸ್ ಮಾಡೋದಿಲ್ಲ, ಟೈಮೇ ಸಿಗಲ್ಲ ನನಗೆ. ಎಲ್ಲಿ ಉಂಟು ಟೈಮ್? ಎಲ್ಲಿ ಇಲ್ಲ. ಬ್ಯಾಕ್ ಟೈಮಲ್ಲಿ ಬಸ್ ಓಡಿಸ್ತೀನಿ, ಬಸ್ ಚಾಲಕನಾಗಿದ್ದೇನೆ ನಾನು. ಟೈಮ್ ಸಿಗಲ್ಲ. ನನಗೆ ಅದು ಕೇಳಬೇಕಿತ್ತು, ನೀವು ಒಂದು ಕಾಲೇಜಿನಲ್ಲಿ ಬಸ್ ಡ್ರೈವರ್ ಆಗಿ. ಮುಂಚೆ ನಾನು ಉಡುಪಿ ಮ್ಯಾಂಗ್ಳೂರು ಇಲ್ಲ ಲೋಕಲ್, ಈಗ ಕಾಲೇಜ್ ಹೌದು. ಅಲ್ಲಿ ಹೇಗೆ ನೀವು ಮಕ್ಕಳೆಲ್ಲ ನೀವು ಹಾಡು ಗೊತ್ತಿದೆ ಹೇಗೆ? ಗೊತ್ತು ಈಗೆಲ್ಲ ಗೊತ್ತಾಗಿದೆ. ನಾನು ಸುಮ್ಮನೆ ಇರೋದು, ನಾನು ಪರಿಚಯ ಎಲ್ಲ ಮಾಡಿ ಕೊಡುದಿಲ್ಲ. ಅದು ಜಾಸ್ತಿ ಎಲ್ರಿಗೂ ಗೊತ್ತು. ಅವ್ರು ಹೇಳ್ತಾರೆ ವಿಲ್ಫಿ ಅವರು ಹಾಡ್ತಾರೆ, ಸಿಂಗರ್ ಅವರು, ಹಾಗೆ ಅಂತ ಎಲ್ರಿಗೂ ಪರಿಚಯ ಆಗಿದೆ. ಅದೊಂದು ಖುಷಿ ಆಗ್ತದೆ, ಅವರು ಬಂದು ಮಾತಾಡ್ತಾರೆ. ಮಕ್ಕಳೆಲ್ಲ ತುಂಬಾ ಹಾಡಿಗೆ ಫಿದಾ ಆಗ್ತಾರೆ. ಹೌದೌದು. ನಮ್ಗೆಲ್ಲ ಅಂದ್ರೆ ಹಾಡ್ಲಿಕ್ಕೆ ಸಿಗುದಿಲ್ಲ. ಬಟ್ ಏನಂದ್ರೆ ಮಕ್ಕಳಿಗೆ ಹಾಡುಗಾರರು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಮೆಲೋಡಿ ಹಾಡುವವರು ಅಂದ್ರೆ ತುಂಬಾ ಎಲ್ರಿಗೂ ಒಂದು ಇಷ್ಟ ಇರ್ತದೆ. ಈಗಿನ ಕಾಲದಲ್ಲಿ ಏನಂದ್ರೆ ಬಹುಶಃ ನಿಮಗೆ ಆವಾಗ ಅವಕಾಶ ಸಿಗ್ಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಷ್ಟು ಕಷ್ಟ ಈಗ ಇಲ್ಲ. ನಿಮಗೆ ಆವಾಗ ನೀವು ಒಬ್ಬರ ಹಿಂದೆ ಹೋಗಿ 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 ಆ ಒಂದು ಕಾಲಘಟ್ಟದಲ್ಲಿ ಆರ್ಕೆಸ್ಟ್ರಾಗಳೇ ಕಡಿಮೆ ಆಗ್ತಿತ್ತು ನಮ್ಮಲ್ಲೆಲ್ಲ. ಅದ್ರಲ್ಲೂ ಈ ಹಿಂದಿ ಹಾಡುಗಳನ್ನು ಹಾಡ್ಬೇಕಂದ್ರೆ ಇನ್ನೂ ಅವಕಾಶ ಕಷ್ಟ ಇತ್ತು. ಈಗ ನೋಡಿ, ಈಗಿನ ಕಾಲದಲ್ಲಿ ಕುಮಾರಸ್ವಾಮಿ ಅವರದ್ದು ಒಂದೇ ಒಂದು ಹಾಡು ಯಾರು ಹಾಡಲ್ಲ, ಪ್ಲೇ ಮಾಡ್ಲಿಕ್ಕೆ ಈಗ ನಮ್ಗೆ ಏನು ಹಾಡ್ಬೇಕಿದ್ರು ಅವನಿಗೆ ಪಬ್ಲಿಸಿಟಿ ಸಿಗ್ಬೇಕಂದ್ರೆ ಅವನೇ ಒಂದು ಕರೋಕೆಯಲ್ಲಿ ಇಲ್ಲಿ ಮೊಬೈಲ್ ಆ್ಯಪ್ ಇಟ್ಕೊಂಡು ಹಾಡಿ ಅವನೇ ಫೇಸ್ಬುಕ್ಗೆ ಬಿಟ್ರೆ ಆಯ್ತು. ಈಗ ಫೇಸ್ಬುಕ್ ಜಮಾನ ಬಂದಿದೆಲ್ಲ, ಎಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ. ಅದು ಎಂತ ಕ್ರೇಜ್ ನನಗೆ ಅರ್ಥ ಆಗುದಿಲ್ಲ, ಆದ್ರೂ ಹಾಡ್ತಾರೆ, ಹಾಕ್ತಾರೆ. करके हमने देखे हैं,
आईने के 100 टुकड़े करके हमने देखे हैं, आईने के 100 टुकड़े करके हमने देखे हैं। एक में भी तन्हा के 100 में भी अकेले हैं, 100 में भी अकेले हैं। आईने के 100 टुकड़े करके हमने देखे हैं, एक में भी तन्हा के 100 में भी अकेले हैं, 100 में भी अकेले हैं। आईने के 100 टुकड़े करके हमने देखे हैं। साथी वो भी हमसे छूटा है, बेवफा नहीं जब वो फिर क्यों हमसे रूठा है। जो बनाता ये एक साथी वो भी हमसे छूटा है, बेवफा नहीं जब वो फिर क्यों हमसे रूठा है, फिर क्यों हमसे रूठा है। कोई कोई आंखों में आंसुओं के मेले हैं, कोई कोई आंखों में आंसुओं के मेले हैं। एक में भी तन्हा थे 100 में भी अकेले हैं, 100 में भी अकेले हैं। आईने के 100 टुकड़े करके हमने देखे हैं। हर तरफ उजाला है, दिल में एक अंधेरा है। सामने वो कब आएगा, क्यों छुपा सवेरा है। हर तरफ उजाला है, दिल में एक अंधेरा है। सामने वो कब आएगा, क्यों छुपा सवेरा है, क्यों छुपा सवेरा है। मेरा दिल जिगर देखो कितने दर्द चेले हैं, मेरा दिल जिगर देखो कितने दर्द चेले हैं। एक में भी तन्हा थे 100 में भी अकेले हैं, 100 में भी अकेले हैं। आईने के 100 टुकड़े करके हमने देखे हैं। एक में भी तन्हा थे 100 में भी अकेले हैं, 100 में भी अकेले हैं। तेरे दर पर सनम चले आए, तू न आया तो हम
चले आए। तेरे दर पर सनम चले आए, तू न आया तो हम चले आए। चले आए, चले आए, तेरे दर पर सनम चले आए, तू न आया तो हम चले आए। इससे पहले के हम पे हंसती रात, बन के नागिन जो हमको डसती रात। हो इससे पहले के हम पे हंसती रात, बन के नागिन जो हमको डसती रात, बन के नागिन जो हमको डसती रात। लेके अपना बरम चले आए, लेके अपना बरम चले आए। चले आए, चले आए, तेरे दर पर सनम चले आए, तू न आया तो हम चले आए। तेरे दर पर सनम चले आए, तू न आया तो हम चले आए। ವೀಕ್ಷಕರೇ, ಓರ್ವ ಅದ್ಭುತ ಗಾಯಕ, ಕಲಾವಿದ, ಸರಳಜೀವಿ, ಸ್ನೇಹಜೀವಿ, ನಮ್ಮೆಲ್ಲರ ಪ್ರೀತಿಯ, ನಮ್ಮ ಉಡುಪಿಯ ಹೆಮ್ಮೆಯ ಪುತ್ರ ವಿಲ್ಫಿ ಶಂಕರಪುರ ಅವರ ಜೊತೆ ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋದಿದೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್, ಜೋಡ್ ರಸ್ತೆ, ಕಾರ್ಕಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್, ಜೋಡ್ ರಸ್ತೆ, ಕಾರ್ಕಳ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಕಾರ್ಕಳ ಜೋಡ್ ರಸ್ತೆ ಪೂರ್ಣಿಮಾ ಸಿಲ್ಕ್ಸ್ ಅರ್ಪಿಸುವ ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಶೇಷ ಕಾರ್ಯಕ್ರಮದ ಆರಂಭವನ್ನ ಮಾಡಿದಿವೆ ನಮ್ಮ ಉಡುಪಿ ಜಿಲ್ಲೆಯ ಖ್ಯಾತ ಗಾಯಕ ವಿಲ್ಫಿ ಶಂಕರಪುರ ಅವರಿಂದ. ಅದ್ಭುತವಾದಂಥ ಮಾತುಗಳನ್ನು ಹೇಳ್ತಾ ಇದ್ರು. ಯಾಕೆಂದರೆ ಜೀವನದುದ್ದಕ್ಕೂ ತಂದೆಯವರಿಂದ ಆರಂಭಿಸಲ್ಪಟ್ಟಂತಹ ದೇವರ ಪ್ರಾರ್ಥನೆ ಬಳಿಕ ಒಂದಷ್ಟು ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಕಾರಣ ಆಯಿತು. ಅದೇ ಪ್ರಯಾಣ ಮುಂದುವರಿತಾ ಹಲವರ ಪ್ರೋತ್ಸಾಹದಿಂದ ಒಬ್ಬ ಗಾಯಕನಾಗಿ ನೆಲೆಗೊಂಡರು. ತನಗೆ ದೈವದತ್ತವಾಗಿ ಬಂದಿರುವಂತಹ ಅತ್ಯಮೂಲ್ಯ ಆಸ್ತಿಯಾದಂತಹ ಒಂದು ಕುಮಾರಸ್ವಾಮಿ ಅವರ ಕಂಠಸಿರಿಯನ್ನು ಕಾಪಾಡಿಕೊಳ್ತಾ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅನೇಕ ಕಡೆ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾವೀಗ ಇನ್ನು ಮುಂದಕ್ಕೂ ಅವರಿಂದಲೇ ನಾವು ಅನೇಕ ಹಾಡುಗಳನ್ನು ಕೇಳಲಿಕ್ಕಿದ್ದೇವೆ. ನಮ್ಮ ಈ ಮಾತಾಡ್ತಾ ಮಧ್ಯದಲ್ಲಿ ಹಾಡುಗಳು ಹಾಡ್ತಾ ಇರ್ತಾರೆ. ಒಬ್ಬ ಸಿಂಗರ್ ಆದವನಿಗೆ ಯಾವುದು ಮುಖ್ಯ ಇರಬೇಕು ಅಂತ ಅನಿಸ್ತದೆ ನಿಮಗೆ? ಅಂದರೆ ಯಾವ ಗುಣಗಳು ಅವನಿಗೆ ಇರಬೇಕು ಅಂತ ಅನಿಸ್ತದೆ? ಮೊದಲನೇದಾಗಿ
ಕಲೆ ಅಂದ್ರೆ ಒಂದು ಹಾಡುಗಾರಿಕೆ ಅಂದ್ರೆ ಸರಸ್ವತಿ ದೇವರದ್ದೊಂದು ಆಶೀರ್ವಾದನೇ ಅದು. ನಾನಾಗ್ಲಿ ಯಾರು ನೀವಾಗ್ಲಿ ಅಥವಾ ಬೇರೆ ಯಾರೇ ಆಗಲಿ ಅದೊಂದು ಆಶೀರ್ವಾದ. ಅದೊಂದು ಹೆಡ್ ವೇಟ್ ಇರಬಾರ್ದು ಯಾರಿಗೂ. ಕರೆಕ್ಟ್. ನಾನು ಈಗಿನ ಕಾಲ ತುಂಬ ನೋಡ್ತಿದ್ದೇನೆ ಹೆಡ್ ವೇಟ್. ಒಂದು ಫೇಸ್ಬುಕ್ಕಲ್ಲಿ ಹಾಡಿ ಹಾಕಿದೆ ಅಂದರೆ ಅವ್ನು ನಾಳೆ ಬೆಳಿಗ್ಗೆ ಬರುವಾಗ ಅವನೊಂದು ಕಾಲರ್ ಅವನೇ ಮೇಲ್ ಮಾಡ್ಕೊಂಡು ಹೋಗುದು, ಆ ರೀತಿ ಉಂಟು. ಆ ಮೆಂಟಾಲಿಟಿ ಅದೊಂದು ಇರಬಾರ್ದು. ಎಲ್ಲರ ಜೊತೆ ಸ್ನೇಹ ಭಾವದಿಂದ ಇರಬೇಕು. ಖಂಡಿತ. ಹೌದು, ನಾವು ಬೆಳಿಲಿಕ್ಕಾಗ್ತದೆ. ಈಗ ನನ್ನನ್ನು ಕರೀಲಿಲ್ಲ, ಅಯ್ಯೋ ನನಗೆ ಕರೀದಿಲ್ಲ, ಅದನ್ನ ನಮ್ಗೆ ಇರಬಾರ್ದು. ಅವರಿಗೆ ಅಗತ್ಯ ಇದ್ರೆ ನಮಗೆ ಕರೀತಾರೆ. ಕರೆದಾಗ ಅವಕಾಶ ಸಿಕ್ಕಿದಾಗ ನಮ್ಮ ಟ್ಯಾಲೆಂಟ್ ಅನ್ನು ನಾವು ತೋರಿಸುದು ಅಷ್ಟೇ. ಮಸ್ತ್. ಯಾಕಂದ್ರೆ ಸುಮಾರು ಕಾರಣಗಳು ಇರ್ಬೋದು ಕರೆಯದಿರ್ಲಿಕ್ಕೆ. ಹೌದೌದು. ಮತ್ತೆ ಅವರೇ ಕರೀತಾರೆ ಅಂತ ನಾವು ಕೂತರು ಆಗುದಿಲ್ಲ. ನಮಗೆ ಸಿಕ್ಕಿದ ಅವಕಾಶಗಳನ್ನು ನಾವು ಬಳಸಿಕೊಳ್ಳಿ. ಈಗ ನಾನು ನೋಡಿ ಕರೀತಾ ಇದ್ರು, ಮತ್ತೆ ಸ್ವಲ್ಪ ಕಮ್ಮಿ ಆಯ್ತು, ಯಾಕೆಂದು ಗೊತ್ತಿಲ್ಲ. ನಾನು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ನಷ್ಟಕ್ಕೆ ನಾನು ನನ್ನದು ಮನೆಯಲ್ಲಿ ಕೂತು ಬರೀತಿದ್ದು, ಕೇಳುದು ಕಿವಿಗೆ ಹಾಕೊಂಡು ಸಂದರ್ಭ ಸಿಕ್ಕಿದಾಗ. ಬಸ್ಸಲ್ಲಿದ್ರೆ ಅದು ನಮ್ಮ ಸ್ಪೀಕರಲ್ಲಿ ಇರ್ತದೆ, ಅದಕ್ಕೆ ಹಾಡು ರನ್ನಿಂಗ್ ಅಲ್ಲಿ ಕೇಳುದು ಅಷ್ಟೇ ಪ್ರಾಕ್ಟೀಸ್ ನಂದು, ಬೇರೆ ಏನಿಲ್ಲ. ಹಾಗೆ ನನ್ನದನ್ನೊಂದು ನನ್ನೇ ರೂಟಲ್ಲಿ ಹೋದೆ, ನಾನು ವಿನ್ ಆದೆ. ನೀವೀಗ ದುಬೈಗೆಲ್ಲ ಹೋದ್ರಿ. ಹೌದು, ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ಲೇಬೇಕಾಯ್ತು ನಿಮಗೆ. ಹೌದೌದು. ಒತ್ತಾಸೆಗೆ ಮೊನ್ನೆ ಇತ್ತೀಚೆಗೆ ಹೋಗಿದ್ದೇನೆ, ಒತ್ತಾಸೆಗೆ ಹೋಗಿದ್ದೆ. ಹೇಗಿತ್ತು ಅಲ್ಲಿ ರೆಸ್ಪಾನ್ಸ್ ಹೇಗಿರ್ತದೆ? ಅಲ್ಲಿ ಒಂದು ರೆಸ್ಪಾನ್ಸ್ ಉಂಟು, ಒಳ್ಳೆ ರೆಸ್ಪಾನ್ಸ್ ಉಂಟು, ತೊಂದರೆ ಇಲ್ಲ. ಇಲ್ಲಿ ಊರಿನವರು ತುಂಬಾ ಮಂದಿ ಹೋಗಿದ್ದಾರೆ ಅಲ್ಲಿ. ಹೌದೌದು. ಹೇಗೆ ನಿಮ್ಮನ್ನು ಹಾಡುವಾಗ ಹೇಗೆ ಅನಿಸ್ತಾ? ನಾನು ದುಬೈಲಿ ಒಂದು ಮುಸ್ಲಿಮ್ನವರು, ಅವರ ಹೆಸರು ನನಗೆ ಈಗ ಸರಿ ನೆನಪಿಲ್ಲ, ಒಂದು 2 ವರ್ಷ ಆಯ್ತು ಈಗ ಹತ್ತಿರ. ಅವರ ಮನೆಗೆ ನೋಡಿ ಹೋಗಿದ್ದೆ ನಾನು. ಅವ್ರಿಗೊಂದು ತುಂಬ ಖುಷಿ ಆಯ್ತು. ನಾನು ಹೋದಲ್ಲಿ ಮನೆಯಲ್ಲಿ ಅವರೊಂದು ಕರೋಕೆ ಬಾಕ್ಸ್ ಇತ್ತು, ಮುಸ್ಲಿಂ ಕುಟುಂಬ. ಮತ್ತೆ ಕೇರಳ ಕೆಲ್ಲಿಕಟ್ಟಿನ ಒಂದು ಹುಡುಗಿ ಕೂಡ ಇದ್ಲು, ಮುಸ್ಲಿಂ ಹುಡುಗಿ. ಅಲ್ಲಿ ಅವರದೊಂದು ಗ್ರೂಪೇ ಉಂಟಲ್ಲಿ. ಅವರು ನನ್ನ ನೋಡಿ ಅಷ್ಟು ಹಾಡಿ ಹೊಗಳಿದ್ರು ಅವರು. ಈಗ ಅದೆಲ್ಲ ಫೋಟೋಸ್ ಎಲ್ಲ ಇತ್ತು, ಎಲ್ಲ ಹೋಯ್ತು, ನಿನ್ನ ಮೊಬೈಲ್ ಎಲ್ಲ ಲಾಸ್ ಆಗಿ ಎಲ್ಲ ಹೋಯ್ತು. ಅದು ಅಲ್ಲ, ಆ ಒಂದು ನಿಜವಾಗ್ಲೂ ಭಾರಿ ಖುಷಿ ಅವರಿಗೆ. ಅಂತಹ ಖುಷಿ ಅವರು ಕೊಡುವಾಗ ಬಹುಶಃ ಅದೇ ದೊಡ್ಡ ಪ್ರಶಸ್ತಿ ಅಂತ. ಅದು ಒಂದು ವಿಷಯ ಅಂದ್ರೆ, ಅದು ಹೋಗಿ ಹಾಡಿಸಿದ್ದನ್ನ ಕುಮಾರಸ್ವಾಮಿ ಸಾಂಗ್ಸ್ಗಳನ್ನೇ ಆಡಿಸಿದ್ದು. ಆದ್ರೆ ಮುಸ್ಲಿಂನವರು ಯಾವತ್ತು ಅವರು ಮನೆಯಿಂದ ಒಳಗಿಂದ ಹೊರಗೆ ಬರಲ್ಲ. ಆ ಇಡೀ ಕುಟುಂಬದವರು ಬಂದು ನನ್ನ ಎದುರು ಕೂತ ನನಗೆ ಒಂಥರ ಆಯ್ತು ಅವಾಗ. ರೆಸ್ಪೆಕ್ಟ್ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ, ಅಷ್ಟು ರೆಸ್ಪಾನ್ಸ್, ಅಷ್ಟು ಅಭಿಮಾನ ಅವರಿಗೆ. ಅಂದ್ರೆ ಅದು ನೋಡಿ ಭಾರಿ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ನಮಗೆ ಎಲ್ಲೋ ಹಾಡಿ ಒಮ್ಮೆ ಹೀಗೆ ಯಾರು ಹಾಡ್ತಾ ಇದ್ದಾರೆ ಅಂತ ನೋಡಿ ಒಂದು ಇಳಿದು ಹೋಗುವ ಜನಗಳ ಮಧ್ಯೆ ಅಷ್ಟು ಹೊತ್ತು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡುವವರಿದ್ರೆ ನಿಜ ಅದೊಂದು ಧನ್ಯತಾ ಭಾವ. ಖಂಡಿತ. ಯಾಕೆಂದ್ರೆ ಅವರು ಸಂಪೂರ್ಣವಾಗಿ ಆನಂದ ಪಡ್ತಾರೆ, ಯಾವುದನ್ನು ಅನುಭವಿಸ್ತಾರೆ, ಅದನ್ನು ಫೀಲ್ ಮಾಡ್ಕೊಳ್ತಾರೆ. ಹೇಗೆ ನೀವು ಹಾಡ್ತಿದ್ರಿ ಪ್ರತಿಯೊಂದನ್ನು ಕೂಡ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಬಹಳಷ್ಟು ಅದು ಬೇಸರ ಅಂತ ಹೇಳ್ತಿರೋ ಅಲ್ಲ, ನಿಮ್ಮ ಬಗ್ಗೆ ನನಗೆ ಸಿಟ್ಟು ಅಂತ ಹೇಳ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಒಂದೊಂದು ಸಲ ಅನಿಸೋದು ವಿಲ್ಫಿಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತ. ಅದು ಸುಮಾರು ಕಾರಣಗಳಿರ್ಬೋದು. ನೀವು ಹೇಳಿದಾಗೆ ಅವ್ರು ಯಾಕೆ ಕರೀತಾರೆ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರಿಗೆ ಪ್ರಯೋಜನ ಆಗುದಿಲ್ಲ. ನಾವು ನಮ್ಮದೇ ಆದಂಥ ಒಂದು ಕೆಲವರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋಗಲೇಬೇಕು. ವಿಲ್ಫಿ ಅವರೇ, ನಿಮ್ಗೆ ಏನು ಬೇರೆ ಯೋಜನೆಗಳಿದೆ, ಏನು ಮಾಡ್ಬೋದು ಅಂತೀನಿ ಈ ಸಾಂಗನ್ನು ನಾವು ಉಳಿಸ್ಕೊಳ್ಬೇಕು ಹೇಗೆ ಅಂತ? ಯೋಜನೆಗಳು ಏನು ಮಾಡಿದೆ, ಅವಾಗ ಅವರ ಹೆಸರಲ್ಲಿ ಒಂದು ನೈಟ್ ಬೆನಿಫಿಟ್ ಶೋಗಳು. ಈಗ ಕಿಶೋರ್ ಕುಮಾರ್ ಅವರದ್ದೇ ಒಂದು ಶೋಸ್, ಮೊಹಮ್ಮದ್ ರಫಿ ಅವರದ್ದೇ, ಹೀಗೆ ಕೆಲವರು ಮಾಡ್ತಾರೆ. ಹಾಗೆ ಕುಮಾರ್ ಸಾನು ಅವರದ್ದೇ ಒಂದು ಶೋ, ಕಿಶೋರ್ ಕುಮಾರ್ ನೈಟ್ಸ್. ಹಾಗೆಲ್ಲ ಮಾಡಿದ್ರೆ ಅವರನ್ನು ಲೆಜೆಂಡ್ಸ್ ಅವರನ್ನು ನಾವು ಉಳಿಸ್ಕೊಳ್ಬಹುದು. ಈಗೆಲ್ಲ ಯಾರು ಮಾಡಲ್ಲ. ಬಹುಶಃ ಏನಂದ್ರೆ ಅಂತಹ ಅವರು ನಮ್ಗೇನಂದ್ರೆ ಕಲಿಯುವವರಿಗಾಗ್ಲಿ ಅಥವಾ ಇನ್ನೊಂದೆಷ್ಟು ವರ್ಷ ಹೋದ್ರು ಅವರ ಹಾಡುಗಳು ಖಂಡಿತವಾಗಿಲೂ ಎವರ್ಗ್ರೀನ್ ಹಾಡುಗಳನ್ನು ಹಾಡಿದ್ದಾರೆ. ನೀವು ರಾತ್ರಿ ಮಲಗುವಾಗ ಒಂದು ಸಣ್ಣ ಇಯರ್ಫೋನ್ ಸಿಸ್ಟಮ್ ಅಲ್ಲಿ ಹಾಕೊಂಡು ಕೇಳಿದ್ರೆ ಅಲ್ಲೇ ನಿದ್ದೆ ಬರುತ್ತೆ ನಿಮಗೆ. ನಿಮಗೆ ಕಿಶೋರ್ ಕುಮಾರ್ ಅವ್ರದ್ದು ಯಾವ್ದು ಹಾಡುಗಳು ಇಷ್ಟ? ಟೋಟಲ್ ಎಲ್ಲವೂ ಇಷ್ಟ. ನಾನು ಆವಾಗಲೇ ಹೇಳಿದೆ, ಅವರು ಎಲ್ಲವೂ ಇಷ್ಟ. ಆದ್ರೆ ನಮ್ಗೆ ಎಲ್ಲವನ್ನೂ ಇಟ್ಕೊಂಡು ಹೋಗ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಇವರನ್ನು ಎರಡು ನೀವು ಇಷ್ಟವರೆಗೆ ಹಾಡಿದ ಆರ್ಕೆಸ್ಟ್ರಾಗಳಲ್ಲಿ ಅತಿ ಹೆಚ್ಚು ಬಾರಿ ಹಾಡಿದಂತ ಕಿಶೋರ್ ಕುಮಾರ್ ಅವರ ಹಾಡು ಯಾವುದು? ಅದು ಜಾನ್ ಬಾಜಿದ್ದು ಉಂಟು, ಮೇರೆ ಸಪ್ನೋಂ ಕಿ ರಾಣಿ ಅದು ಉಂಟು, ಜಾನ್ ಬಾಜಿದ್ದು ತೇರಾ ಸಾತ್ ಹೇ ಕಿತ್ನಾ ಪ್ಯಾರಾ, ಎಷ್ಟು ಒಳ್ಳೆ ಸಾಂಗ್ ಅದು ತುಂಬಾ ಸರಿ ಆಡ್ತೇನೆ ನಾನು. ಮೇರೆ ನೇನು ಸಾವನ್ ಬಾದು, ಅದಕ್ಕೆ ಅಭಿರುಚಿಗೆ ತಕ್ಕಂತೆ ನಾನು ಹಾಡುದು. ನಮ್ಮ ಆಡಿಯನ್ಸ್ ಹೇಗಿದ್ದಾರೆ? ಹೌದೌದು. ಅಲ್ಲಿ ಆ ಕಾರ್ಯಕ್ರಮ ಯಾವುದು ಅದೊಂದು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಜನರಿಗೆ ಈ ಟಾರ್ಗೆಟ್ ಸಾಕಾಗ್ತದೆ, ಇದು ಬೇಕು ಅಂತ. ಅದಕ್ಕಾಗಿ ನಾನು ಎಲ್ಲವನ್ನೂ ಇಟ್ಕೊಂಡು ಹೋಗ್ತೇನೆ ಅಲ್ಲಿ ನೋಡ್ಕೊಂಡು. ಕೆಲವರು ನಾನು ಸಿಂಗರ್ಸ್ಗಳು ನೋಡಿದ್ದೇನೆ, ಇನ್ನು ಕೆಲವರು ಡಿಮಾಂಡ್ ಮಾಡ್ತಾರೆ, ಸರ್ ಇಂಥದೇ ಹಾಡಿ ಅಂತ ಡಿಮಾಂಡ್ ಮಾಡ್ತಾರೆ. ಒಂದು ಸಾಂಗ್ ಹಾಡಿದ್ ಕೇಳಿದ್ರೆ ಅಯ್ಯೋ ಇದು ಅವರದ್ದು ಅದೊಂದು ಹಾಡ್ತೀರಾ, ಖಂಡಿತ ಆಗ ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕಂದ್ರೆ ಅವರು ಅದನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹೌದೌದು. ಆ ಮೇರೆ ನೈನಾ ಒಂದೆರಡು ಲೈನ್ ಹಾಡಿ. ಮೇರೆ ನೈನಾ ಸಾವನ್ ಬಾದೋ ಫಿರ್ ಭಿ ಮೇರಾ ಮನ್
प्यासा फिर भी मेरा मन प्यासा मेरे नैना सावन बहा दो फिर भी मेरा मन प्यासा फिर भी मेरा मन प्यासा. ಅದ್ಭುತವಾದಂಥ ಹಾಡದು, ಎಷ್ಟು ಸಲ ಕೇಳಿದ್ರು ಭಾರಿ ಖುಷಿ ಆಗಿದೆ. ಅದು ಅದ್ಭುತವಾದಂಥ ಹಾಡು. ಕಿಶೋರ್ ಕುಮಾರ್ ಅವರ ವಿತ್ ಮ್ಯೂಸಿಕ್. ಇನ್ನೊಂದೇನು ನಾನು ಕಿಶೋರ್ ಕುಮಾರ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಎಷ್ಟು ಖುಷಿಯ ಹಾಡುಗಳನ್ನು ಹಾಡಿದ್ದಾರೆ, ಅಷ್ಟೇ ದುಃಖದ ಹಾಡುಗಳನ್ನ ಹಾಡಿದ್ದಾರೆ. ಆ ಒಂದು ಸ್ಯಾಡ್ ಸಾಂಗ್ಸ್ ಅಂತೂ ಕಿಶೋರ್ ಕುಮಾರ್ ಇದು ತುಂಬಾ ಉಂಟು, ತುಂಬಾ. ಅದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸೂಪರ್. ಕುಮಾರಸ್ವಾಮಿ ಅವರದ್ದು ಕೂಡ ಸ್ಯಾಡ್ ಸಾಂಗ್ ಹೈಯೆಸ್ಟ್ ಉಂಟು. ನಾನು ಅದನ್ನೇ ಕೇಳುದು, ಸ್ಯಾಡ್ ಸಾಂಗ್ಗಳನ್ನು ಕೇಳುದು. ಅದ್ಭುತವಾದಂಥ ಹಾಡುಗಳು ಅಂತ ಹೇಳಿ. ಅದ್ಭುತ ಅದ್ಭುತ ನಿಜವಾಗಿ. ಅದನ್ನು ಇವರು ಹಾಡ್ತಾರೆ ಬಿಡಿ, ಅವ್ರು ಬರೆದವರಿಗೆ ನಿಜವಾಗಿ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಪಾಪ ಅವರನ್ನು ಯಾರು ನೆನಪಿಸುದಿಲ್ಲ. ಲಿರಿಕ್ಸ್ ಯಾರು ಬರೀತಾರೆ 100% ಒಳ್ಳೆ ಯಾರು ನೆನಪಿಸುದಿಲ್ಲ. ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಪಾಪ ಅವರು ರಾತ್ರಿ ಹಗಲು ಎಷ್ಟೋ ತಿಂಗಳು ಕಷ್ಟ ಬರ್ತಾರೆ. ನಿಮಗೂ ಅದರ ಬಗ್ಗೆ ಗೊತ್ತುಂಟು. ಅವ್ರನ್ನ ಯಾಕೆ ನೆನಪಿಸುದಿಲ್ಲ? ಖಾಲಿ ಸಿಂಗರ್ಗಳನ್ನೇ ನಾವು, ಸಿಂಗರ್ಗಳು ಅದಕ್ಕೆ ಜೀವ ತುಂಬುವವರು. ಹೌದು. ಆದ್ರೆ ಆ ಜೀವವನ್ನು ತುಂಬಿಸ್ಲಿಕ್ಕೆ ಹೇಳುವವರು ಇವರು, ಹೀಗೇನೆ ಮಾಡಿ ಹೀಗೆ ಮಾಡಿ ಅಂತ. ಆದ್ರೆ ಅವರಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಲ್ಲ. ಇನ್ನೊಂದು ವಿಲ್ಪಿ ಅವರೇ, ಈಗಿನ ಕಾಲದಲ್ಲಿ ನಾವು ಬಹಳಷ್ಟು ಟೆಕ್ನಿಕಲ್ ತುಂಬಾ ಮುಂದುವರೆದಿದೆ. ತುಂಬ ಮೊದಲು ನೋಡಿ, ನೀವು ಈಗ ರಿದಮ್ ಪ್ಯಾಡ್ ಇದ್ರೆ ನಿಮ್ಗೆ ಭವಿಷ್ಯದ ಸುಮಾರು ಇನ್ಸ್ಟ್ರೂಮೆಂಟ್ ಅನ್ನು ಅದರಲ್ಲಿ ಯೂಸ್ ಮಾಡ್ಲಿಕ್ಕೆ ಎಲ್ಲ ಉಂಟು ಅದರಲ್ಲಿ. ಮೊದಲು ಹಾಗಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಒಂದು 200 ಮಂದಿ ಇರ್ತಿದ್ರು. ಹೌದು. ಆ ಕಾಲಘಟ್ಟ ಈ ಕಾಲಘಟ್ಟ ತುಂಬಾ ಬದಲಾವಣೆ ಆಗಿದೆ ಅಂತ ಅನಿಸ್ತದೆ. ತುಂಬಾ ಆರ್ಕೆಸ್ಟ್ರಾದ ಅಭಿರುಚಿ ಹೆಚ್ಚು ಕಡಿಮೆ ಆಗಿದೆ ಜನಗಳದ್ದು. ನೀವು ಹೇಳಿದಾಗೆ ಕೆಲವು ಕಡೆಯಲ್ಲಿ ಏನಂದ್ರೆ ತುಂಬಿದ ಜನಗಳ ಮಧ್ಯೆ ಒಂದಷ್ಟು ರಾಶಿ ಲೈಟ್ಗಳ ಮಧ್ಯೆ ಬೊಬ್ಬೆ ಹೊಡೆಯುವುದೇ ಒಂದು ಬೊಬ್ಬೆನೆ ಆರ್ಕೆಸ್ಟ್ರಾ ಅಂತ ಆಗಿ ಹೋಗಿದೆ. ಜನರ ತಲೆಯಲ್ಲಿ ಅದೇ ತುಂಬಿಸಿದ್ದಾರೆ ಈಗಿನವರು. ಅದು ಹಾಗೆ ಆಗ್ಬಾರ್ದು ಹೇಳುದು ನಾವು. ಎಲ್ಲವೂ ಬೇಕು, ನಾವು ಅದಕ್ಕೂ ವಿರೋಧ ಮಾಡ್ತೇವೆ. ವಿರೋಧ ಇಲ್ಲ. ಅದು ಬೇಕು, ಹಳೇದು ಬೇಕು, ಎಲ್ಲವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ರಸಮಂಜರಿ ಅಂದ್ರೆ ಎಲ್ಲ ವರ್ಗ ರಸಮಂಜರಿ ಅಂದ್ರೆ ಈ ಸ್ಟೇಜ್ ಓಪನ್ ಆದ ಕೂಡಲೇ ನಲಿದಾಡ ಹಾಡು ಹಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಹೇಳುದು ನಾವು. ಅದೆಲ್ಲ ಕೊನೆಗೆ ನಲಿದಾಡ್ಲಿಕ್ಕೆ ಕೊನೆಗೆ ಹಾಗಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಖಂಡಿತ ಮೊದಲಿಂದ ನಡ್ಕೊಂಡ್ ಬಂದಿದ್ದ ಹಾಗೆ. ಯಾಕೆಂದ್ರೆ ಎಲ್ಲಾ ತರದ ಮತ್ತೊಂದು ಏನಂದ್ರೆ ಈ ಮೆಲೋಡಿ ಹಾಡುಗಳು ಮಾತ್ರ ಸಾರ್ವಕಾಲಿಕವಾಗಿ ಎಲ್ಲರನ್ನು ಕೂಡ ಖುಷಿ ಪಡಿಸ್ತದೆ. ಖಂಡಿತ ಏನೂ ಡೌಟೇ ಇಲ್ಲ. ಹೌದೌದು. छाया है नशा मेरी आंखों पर, है रात जरा तम तम के गुजर, है रात जरा तम तम के गुजर, मेरा चांद मुझे आया है नजर। मेरे दिल में है अरमां कहीं कहीं, मेरी चाहत है अब नई नई।
सा करम तू कर मुझ पर, इतना सा करम तू कर मुझ पर। है रात जरा तम तम के गुजर, है रात जरा तम तम के गुजर। मेरा चांद मुझे आया है नजर। अभी लबों को लबों ने छुआ नहीं, अरमा कोई पूरा हुआ नहीं। अभी लबों को लबों ने छुआ नहीं, अरमा कोई पूरा हुआ नहीं। अभी आस का गुलशन खिलना है, अभी दो जिस्मों को मिलना है। देखूंगा अभी मैं वो मंजर, देखूंगा अभी मैं वो मंजर। है रात जरा तम तम के गुजर, है रात जरा तम तम के गुजर। मेरा चांद मुझे आया है नजर, मेरा चांद मुझे आया है नजर। है रात जरा तम तम के गुजर, है रात जरा तम तम के गुजर। मेरा चांद मुझे आया है नजर, आया है नजर, आया है नजर। सांसों की जरूरत है जैसे जिंदगी के लिए, बस एक सनम चाहिए आशिकी के लिए। जाम की जरूरत है जैसे, जाम की जरूरत है जैसे बेखुदी के लिए। हाँ एक सनम चाहिए आशिकी के लिए, बस एक सनम चाहिए आशिकी के लिए।
सबकी तकदीरें हैं। वक्त के हाथों में सबकी तकदीरें हैं, आईना झूठा है सच्ची तस्वीरें हैं। जहाँ दर्द है वही प्रीत है, जहाँ प्यास है वही नीत है। कोई ना जाने मगर जीने की यही रीत है। साँच की जरूरत है जैसे, साँच की जरूरत है जैसे, मौसीकी के लिए बस एक सनम चाहिए आशिकी के लिए। हाँ एक सनम चाहिए आशिकी के लिए। मंजिलें हासिल हैं फिर भी एक दूरी है। मंजिलें हासिल हैं फिर भी एक दूरी है। बिना हम राही के जिंदगी अधूरी है। मिलेगी कहीं कोई रह गुजर, तन्हा कटेगा कैसे ये सफर। मेरे सपने हो जहां ढूंढूं मैं ऐसी नजर। चांद की जरूरत है जैसे, चांद की जरूरत है जैसे, चांदनी के लिए बस एक सनम चाहिए आशिकी के लिए। सांसों की जरूरत है जैसे, सांसों की जरूरत है जैसे, जिंदगी के लिए बस एक सनम चाहिए आशिकी के लिए। बस एक सनम चाहिए आशिकी के लिए, आशिकी के लिए, आशिकी के लिए, आशिकी के लिए। ವಿಲ್ಫಿ ಸರ್, ಈಗ ನಿಮಗೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಕಾಸರಗೋಡು ಇರ್ಬೋದು, ಎಲ್ಲ ಕಡೆಗೆ ನೀವು ಹೋಗಿ ಬಂದಿದ್ದೀರಿ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಹೇಗೆ ನಮ್ಮ ವಲಯದಲ್ಲಿ ಒಳ್ಳೊಳ್ಳೆ ಹಾಡುಗಾರರು ಇದ್ದಾರೆ? ಇದ್ದಾರೆ. ಹೇಗೆ ನಿಮ್ಮ ಒಡನಾಟ ಹೇಗಿದೆ ಬೇರೆ ಬೇರೆ ತಂಡದೊಟ್ಟಿಗೆ? ಅಂದರೆ ಮಂಗಳೂರು ನಾಚೆ ಸ್ವಲ್ಪ ಕಮ್ಮಿ ನಮಗೆ, ಅದು ಯಾಕೆ ಗೊತ್ತಿಲ್ಲ. ಯಾರು ನಮ್ಮಂಥವ್ರನ್ನ ಯಾರು ಕರೀದಿಲ್ಲ. ಕರೀರಿ ಅಂತ ನಾನು ಅವರಿಗೆ ಇನ್ವಿಟೇಷನ್ ಕೊಡುವುದಿಲ್ಲ. ಕರೆದ್ರೆ ಖಂಡಿತ ಅದನ್ನು ಚಂದ ಮಾಡಿ ಕೊಡೋದು ನನ್ನ ಮೇಲೆ ಜವಾಬ್ದಾರಿ. ಅದು ಯಾಕೆ ಕರೀದಿಲ್ಲ ಅವರು, ಯಾಕೆ ಗೊತ್ತಿಲ್ಲ. ಆದರೆ ಅವರನ್ನು ನಾನು ಇನ್ವೈಟ್ ಮಾಡ್ತೇನೆ ನನ್ನ ಕಾರ್ಯಕ್ರಮಕ್ಕೆ. ನಮ್ಗೆ ಅದೇ ಒಂದು ಬೇಜಾರು, ನಮ್ಗೆ ಯಾಕೆ ಕರೀದಿಲ್ಲ ಅಂತ. ಆದರೆ ಆವಾಗ ಹೇಳಿದಾಗ ಅವರವರ ಇಷ್ಟ ಅದು. ಆದರೆ ಅವರನ್ನು ನಾನು ಕರೆಸ್ತೇನೆ, ತುಂಬ ಮಂದಿ ಬರ್ತಾರೆ. ಅದು ಒಡನಾಟ ಚೆಂದಾಗಿ ಉಂಟು ನಮ್ದು. ಅಲ್ಲಿ ಕಲಾವಿದರ ಒಕ್ಕೂಟ ಉಂಟು, ಇಲ್ಲಿಯೂ ಒಕ್ಕೂಟ ಉಂಟು. ನಾವು ಹೋಗ್ತೇವೆ ಬರ್ತೇವೆ, ಅಲ್ಲಿ ಮಿಕ್ಸ್ ಆಗಿ ಈಗ ಒಡನಾಟ ಒಳ್ಳೆ ಉಂಟು, ಎಲ್ಲೂ ತೊಂದರೆ ಇಲ್ಲ. ಸಪೋರ್ಟ್ ಕೂಡ ಮಾಡ್ತಾರೆ, ಇಲ್ಲ ಮಾಡ್ತಾರೆ. ಆದರೆ ನಮಗೆ ಕಾರ್ಯಕ್ರಮ ಕಮ್ಮಿ ಆಚೆಗೆ. ಹೌದೌದು. ಈಗ ಬಹುತೇಕ ಎಲ್ಲ ಕಡೆ ಅಂದರೆ ತುಂಬ ಏನು ಹೇಳ್ತೀರಿ ನೀವು, ಟ್ರ್ಯಾಕ್ ಸಿಂಗಿಂಗ್ಗಳು ಬಂದಮೇಲೆ ಎಲ್ಲರೂ ಕೂಡ ಏನು ಆ ಕಲಾವಿದರ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ. ಯಾವುದು ಸ್ಟೇಜಲ್ಲಿ ಇಲ್ಲೋ ಕಲಾವಿದ ಕಮ್ಮಿ ಆಗ್ತದೆ. ಹೌದೌದು. ಇನ್ಸ್ಟ್ರೂಮೆಂಟ್ಗಳು ಇರೋದಿಲ್ಲ. ಇಲ್ಲ. ಖಾಲಿ ಟ್ರ್ಯಾಕ್ ಇರ್ತದೆ, 2 ಸಿಂಗರ್ಸ್ ಇರ್ತಾರೆ. ಹೌದೌದು. ಹಾಗಾಗಿ ಬಹುಶಃ ಎಲ್ಲರ ಅವಕಾಶಗಳು ಕಮ್ಮಿ ಆಗ್ತಾ ಬಂದಿದೆ ಅಂತ ಅನ್ಕೊಳ್ಬೋದು. ಯಾಕೆಂದ್ರೆ ಒಬ್ಬ ಇದ್ರೆ ಸಾಕಾಗ್ತದೆ, ಇಬ್ಬರು ಇದ್ರೆ ಸಾಕಾಗ್ತದೆ ಅನ್ನೋ. ಇನ್ನೊಂದು ಕೆಲವು ಕಡೆ ಬೇಜಾರು ಏನಂದ್ರೆ
ಈ ಹಾಡುಗಾರರನ್ನು ಕರೆಯೋದು ಟ್ರ್ಯಾಕ್ ಸಿಂಗಿಂಗ್ ಏನಂದ್ರೆ ಅದು ಇರಲಿ, ಅವರಷ್ಟಕ್ಕೆ ಹಾಡ್ತಾ ಇರಲಿ, ನಾವು ನಮ್ಮಷ್ಟಕ್ಕೆ ಊಟ ಮಾಡ್ತಾ ಇರುವ ಅಂಥದ್ದು ಸುಮಾರು ಘಟನೆಗಳು ನಡೀತದೆ. ಹೌದು, ಅದ ನಾನು ಇಷ್ಟರವರೆಗೆ ಮಾಡಿದ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ ಕಾರ್ಯಕ್ರಮ ತುಂಬ ಮಾಡಿದ್ದೆ ನಾನು. ನನಗೆ ಆ ರೀತಿ ಯಾವತ್ತೂ ಆಗಲಿಲ್ಲ. ಖಂಡಿತ. ಒಂದು ದಿವಸ ಎಲ್ಲರೂ ಎದ್ದು ಹೋದ ಮೇಲೂ ಕೂಡ ನನ್ನನ್ನು ಬಿಡಲಿಲ್ಲ. 7 ಮಂದಿ ಮುಸ್ಲಿಂ ಬಾಂಧವರು ಕೂತವ್ರು ಹೇಳಲೇ ಇಲ್ಲ. ಹೌದು, 4 ಗಂಟೆ ನಾನು ಹಾಡಿದ್ದೇನೆ ಒಬ್ಬನೇ. ಅಂತ ಅನೇಕ ಅವ್ರಿಗೆ ಅಷ್ಟು ಅಭಿರುಚಿ ಅಲ್ಲ. ಅಂಥದನ್ನು ನೋಡುವಾಗ ಇದೆಲ್ಲ ಏನು ಅಲ್ಲ, ನಾನು ಹೇಳಿದ ಬದಿಯಲ್ಲಿ ಇರ್ತದೆ. ಅದಕ್ಕೆ ನಾನು ಹೇಳಿದೆ, ನೀವು 7 ಮಂದಿ ಇದ್ದೀರಿ, ಒಬ್ರು ಇದ್ರು ಕೂಡ ನಾನು ಹಾಡ್ತೇನೆ. ನನಗೆ ಅಷ್ಟು ಇಂಟ್ರೆಸ್ಟ್ ಬಂತು. ಅಲ್ಲ, ಅದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಒಬ್ಬ ಕಲಾಭಿಮಾನಿ ಕಾಯ್ತಾ ಇದ್ದಾನೆ ಅಂತಾದ್ರೆ ನಾವು ಹಾಡಬಹುದು. ನಾನು ಅದು ಕಾರ್ಯಕ್ರಮ ಶುರುವಾಗೋದ್ರಿಂದ ಮುಂಚೆನೆ ಬಂದಿದ್ರು. ನಾನು ಪ್ರಾಕ್ಟೀಸ್ ಮಾಡ್ತಿರ್ತೇನೆ ಅವಾಗ, ಸ್ವಲ್ಪ ಸೌಂಡ್ಸ್ ಎಲ್ಲ ಸೆಟ್ ಮಾಡ್ಲಿಕ್ಕೆ. ಆವಾಗ ಬಂದು ಕೂತವ್ರು ಲಾಸ್ಟ್ ಎಲ್ಲೂ ಹೋದಾದ್ಮೇಲೆ ಹೇಳಿಲ್ಲ ಅವರು. ಅಂದ್ರೆ ನೀವು ಲೆಕ್ಕ ಹಾಕಿ ಅವರ ಅಭಿರುಚಿ ಎಂತ ಇರ್ಬೋದು. ಖಂಡಿತ ಖಂಡಿತ. 2 ಸಾಂಗ್ ಕೂಡ ಡಿಮಾಂಡ್ ಮಾಡಿದ್ರು ಅವರು, ಅದನ್ನು ಹಾಡಿದೆ ನಾವು. ಅವ್ರ ಒಟ್ಟಿಗೆ ನಿಂತ ನನ್ನೊಟ್ಟಿಗೆ ತೆಗೆದು ಫೋಟೋ ಇಲ್ಲದ, ಅದೇ ಹೇಳಿದಲ್ಲ, ಎಲ್ಲ ಹೋಯ್ತದು. ಬೇರೆ ಮೊನ್ನೆ ಇತ್ತೀಚೆಗೆ ಬಾಂಬೆಗೆ ಹೋಗಿದ್ರಿ ಅಂತ ಕೇಳಿಬಟ್ಟೆ. ಬಾಂಬೆಲಿ ಒಬ್ರು ದೊಡ್ಡ ಸಂಗೀತ ನಿರ್ದೇಶಕರು ನಿಮ್ಮ ಹಾಡನ್ನು ಬೆಂಗಳೂರಲ್ಲಿ, ಅದರಲ್ಲಿ ಫೋಟೋ ಎಲ್ಲ ನಾನು ಕೊಟ್ಟಿದ್ದೇನೆ. ಹಸನಬ್ಬ ಸರ್ ಅಂತ ಅವ್ರ ಹೆಸರು. ಹೌದು, ಅವ್ರು ಮೊಹಮ್ಮದ್ ರಫಿ ಅವರೊಟ್ಟಿಗೆಲ್ಲ ಕಾರ್ಯಕ್ರಮ ಮಾಡಿದವರು. ಅವರು ನನ್ನನ್ನು ಬೆಂಗಳೂರಿಗೆ ಕರೆಸಿ ಅವರೊಟ್ಟಿಗೆ ಹೀಗೆ ಹಾಡ್ಕೊಂಡು ನಾನು ಫೋಟೋ ಎಲ್ಲ ನಿಮಗೆ ಕೊಟ್ಟಿದ್ದೆ ನಾನು. ಹೌದು ಹೌದು. ಅವರಿಗೆ ಅತೀವ ಖುಷಿ, ಭಾರಿ ಖುಷಿ ಆಯ್ತು. ನನ್ನ ಸ್ವರ ಕೇಳಿ ಭಾರಿ ಖುಷಿ ಆಯ್ತು. ಅವರು ಕೂಡ ನನ್ನನ್ನು 2 ಕಾರ್ಯಕ್ರಮಕ್ಕೆ ನಾನು ನಿನ್ನನ್ನು ಕರೆಸ್ತೇನೆ, ರಿಷಿ ಕಪೂರ್ ಬರ್ತಾರೆ ಅವರ ಪ್ರೋಗ್ರಾಮಲ್ಲಿ ಹೇಳಿ, ಮತ್ತು ಅವರ ಮಗಳು ಶ್ರೇಯಾ ಘೋಷಾಲ್ ಅವರೊಟ್ಟಿಗೆ ಹಾಡ್ತಾರೆ. ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಾರೆ ಅವರು. ನನ್ನ ಅಣ್ಣ ಕೂಡ ಇದ್ದ, ನನ್ನ ಅಣ್ಣ ಕರ್ಕೊಂಡು ಹೋಗಿದ್ದ. ಅಣ್ಣನದ್ದು ಒಡನಾಟ ಭಾರಿ ಇತ್ತು ಅವರಿಗೆ. ಅಷ್ಟು ಖುಷಿಯಾಗಿ ಅವರ ಮನೆಯಲ್ಲಿ ಎಲ್ಲ ಅವರು ಕ್ಲಾಸಿಕಲ್ ಎಲ್ಲ ಇದು ಕೊಡ್ತಾರೆ, ಕ್ಲಾಸ್ ಕೊಡ್ತಾರೆ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಅವರ ಮನೆಗೆ ಹೋಗಿ ಅವರ ಮಕ್ಕಳಿಗೆಲ್ಲ ಕ್ಲಾಸ್ ಕೊಡ್ತಾರೆ ಅವರು. ಹಾಗೆ ಅವ್ರಿಗೆ ಟೈಮ್ ಇರಲಿಲ್ಲ. ಆದರೆ ಹೀಗೆ ನನ್ನ ಅಣ್ಣನ ಫ್ರೆಂಡ್ ಒಬ್ಬ ಹೇಳಿದ್ದಕ್ಕೆ ಓಡಿ ಬಂದಿದ್ರು ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಭಾರಿ ಖುಷಿ ಅವರಿಗೆ ಸ್ವರ ಕೇಳಿ. ಮತ್ತೆ ಎಲ್ಲ ಮಕ್ಕಳಿಗೆ ಹೇಳಿದ್ರು, ನೋಡಿ ಇವರು ಯಾವುದನ್ನೇ ಕಲಿತಿಲ್ಲ, ಸಂಗೀತ ಕಲಿತಿಲ್ಲ, ಏನು ಗೊತ್ತಿಲ್ಲ, ಅವರು ಕೇಳಿ 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 ಹಾಡುದು, ಇವರ ಸ್ವರ ನೋಡಿ ಹೇಳಿದರು ಅವರು. ಬಹುಶಃ ವಿಲ್ಫಿ ಅಂತ ತಕ್ಷಣ ಆ ಸುಮಧುರ ಕಂಠ ಮಾತ್ರ ನೆನಪಿಗೆ ಬರ್ತದೆ. ಗಾಡ್ ಗಿಫ್ಟ್. ಖಂಡಿತ ಆ ಸಾಂಗ್ಗಳು ಇನ್ನಷ್ಟು ನಿಮ್ಮ ಬಾಯಿಂದ ಕೇಳುವ. ಯಾಕೆಂದರೆ ನಮಗೆ ಕಲಾವಿದನಿಗೆ ಅಂದರೆ ಹಾಡುಗಾರನೇ ಬೇಕಾದ್ದು ಗಂಟಲು. ಒಬ್ಬ ಡ್ಯಾನ್ಸರಿಗೆ ಬೇಕಾದ್ದು ಒಳ್ಳೆಯ ಆರೋಗ್ಯ, ಕೈಕಾಲು ಗುಟ್ಟಿ ಮುಟ್ಟಿ ಇರಬೇಕಾದ್ದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಯಾರು ಕಲಾವಿದ ಇರ್ತಾನೆ ಅವನವನ ಏನು ಹೇಳ್ತಾರೆ, ಅವನವನ ಆಸ್ತಿ ಅಂದರೆ ಅವನು ಏನನ್ನು ಯೂಸ್ ಮಾಡ್ತಾನೆ ಅದು ಅವನಿಗೆ ಖಂಡಿತವಾಗ್ಲೂ ಆಸ್ತಿ ಆಗಿರ್ತದೆ. ಸುಮಾರು ಕಾರ್ಯಕ್ರಮಗಳನ್ನು ನೀಡ್ತಾ ಇವತ್ತಿನ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕಾಸರಗೋಡು ಇರ್ಬೋದು. ವಿಲ್ಫಿ ಅಂದರೆ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಗೊತ್ತು. ವಿಲ್ಫಿ ಅಂದರೆ ಯಾರು ಹೇಳ್ತಾರೆ ಅಂದರೆ ಅವರೆಲ್ಲ ಕುಮಾರಸ್ವಾಮಿ ವಾಯ್ಸಲ್ಲಿ ಹಾಡ್ತಾರೆ, ಅವರು ಹಾಡ್ತಾರೆ. ಇಂಥ ಅನೇಕ ಒಂದು ಗಿಫ್ಟ್ಗಳು ನಮಗಿದೆ. ಕೆಲವೊಮ್ಮೇನಂದರೆ ಅಭಿಮಾನಿಗಳ ಪ್ರೀತಿ ಮತ್ತು ಆ ಒಂದು ಖುಷಿಯ ಮಧ್ಯೆ ನಮಗೆ ಬೇರೆ ಯಾವುದು ನೆನಪಿಗೆ ಬರುವುದಿಲ್ಲ. ಹೌದು. ಅಲ್ಲಿರುವಷ್ಟು ಹೊತ್ತು ನಮ್ಮ ಟೆನ್ಷನ್ಗಳನ್ನೆಲ್ಲ ನಾವು ಮರೆತು ಖುಷಿಯಾಗಿರ್ಬೋದು ಅಂತ ಅನಿಸ್ತದೆ. ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಆ ಜನ ಖುಷಿ ಪಡೋದು ಮತ್ತು ಅವರು ನಮಗೆ ರಿಯಾಕ್ಟ್ ಮಾಡುವ ರೀತಿ ಖಂಡಿತವಾಗಿಯೂ ನಮ್ಮ ಏನೋ ಇಲ್ಲಪ್ಪ, ನಾವು ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾದಾಗ ಏನು ಅನಿಸ್ತದೆ, ಸಾಕಿನ್ನು ಯಾವ್ದು ಬೇಡ ಅಂತ ಅನಿಸುವಾಗ ಇಂಥ ಒಂದು ರೆಸ್ಪಾನ್ಸ್ಗಳು ಸಿಕ್ಕಿದಾಗ ಇಲ್ಲ ಸುಮಾರು ಜನ ಇದ್ದಾರೆ, ನಮಗೋಸ್ಕರ ಕಾಯುವವರು ಇದ್ದಾರೆ, ನಾವು ಇನ್ನೂ ಹಾಡಬೇಕು ಅನ್ನುವಂಥ ಒಂದು ಆಸೆಗಳನ್ನು ನಾವು ಇಟ್ಟುಕೊಳ್ಬೋದು ಅಂತ ಅನಿಸ್ತದೆ. ವಿಲ್ಫಿ ಅವರೇ ಹೇಳಿ, ಸ್ಪಂದನ ವಾಹಿನಿ ಆರಂಭ ಮಾಡಿದಂಥ ಇವತ್ತಿನಿಂದ ಆರಂಭಗೊಂಡ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ನಿಜವಾದ ಸಾಧಕರನ್ನು, ಒಳ್ಳೆಯ ಗಾಯಕರನ್ನು ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇದು ಪೂರ್ಣಿಮಾ ಸಿಲ್ಕ್ಸ್ ಅವರ ಪ್ರಾಯೋಜನೆಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದೆ. ಮನಸ್ಸಿಗೆ ತುಂಬ ಬೇಜಾರಾದಾಗಲೂ ಖುಷಿಯಾದಾಗಲೂ ನಾವು ಹಾಡನ್ನು ಹಾಡಲೇಬೇಕು. ಎಷ್ಟೊತ್ತಿಗೆ ನಿಮ್ಮ ಮನಸ್ಸಿನ ಎಲ್ಲ ಒಂದು ಆ ಫೀಲಿಂಗ್ಗಳನ್ನು ಏನೆಲ್ಲ ಆಗ್ತಾ ಇದೆ ಅಥವಾ ಯಾವ್ದು ನಿನಗೆ ಬೇಸರ ತಂದಿದೆ ಅದೆಲ್ಲವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಅದಕ್ಕಾಗಿ ನಿಮಗೆ ವಿಶೇಷವಾದ ಧನ್ಯವಾದವನ್ನು. ನಿಮಗೂ ಧನ್ಯವಾದಗಳು.
ला ला आहा हा 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 उतरा न दिल में कोई इस दिल रुबा के बाद लब पे किसी का नाम है आता खुदा के बाद उतरा न दिल में कोई इस दिल रुबा के बाद लब पे किसी का नाम है आता खुदा के बाद उतरा न दिल में कोई। तेरे प्यार से सजे हो मेरे दिल के रास्ते तेरे प्यार से सजे हो मेरे दिल के रास्ते उठते न हाथ मेरे उठते न हाथ मेरे अब इस दुआ के बाद लब पे किसी का नाम है आता खुदा के बाद उतरा न दिल में कोई इस दिल रुबा के बाद लब पे किसी का नाम है आता खुदा के बाद उतरा न दिल में कोई इस दिल रुबा के बाद लब पे किसी का नाम है आता खुदा के बाद उतरा न दिल में कोई। ವೀಕ್ಷಕರೇ, ಇದು ಕಾರ್ಕಳ ಜೋಡ್ರಸ್ತೆಯ ಪೂರ್ಣಿಮಾ ಸಿಲ್ಕ್ಸ್ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನೋರ್ವ ಅದ್ಭುತ ಗಾಯಕರೊಂದಿಗೆ ಇನ್ನೊಂದು ಸಂಚಿಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ.